ಏಪ್ರಿಲ್ ತಿಂಗಳಿನಿಂದ ಜೂನ್ ತಿಂಗಳವರೆಗೆ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸಾರಿಗೆ ಆದಾಯ ಕ್ರೋಢೀಕರಣವನ್ನು ಜಾರಿಗೆ ತರುತ್ತದೆ. ಶಾಲೆಗಳಿಗೆ ರಜೆ ಇರುವುದರಿಂದ ಪ್ರವಾಸೋದ್ಯಮ ಹೆಚ್ಚುತ್ತದೆ, ಪ್ರಯಾಣಿಕರ ಸಂಖ್ಯೆ ಹೆಚ್ಚಿ ನಿಗಮಕ್ಕೆ ಆದಾಯ ಹೆಚ್ಚುತ್ತದೆ ಎಂಬ ನಿರೀಕ್ಷೆಯಲ್ಲಿರುತ್ತದೆ. ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಒದಗಿಸಿ ಗರಿಷ್ಠ ಆದಾಯ ಗಳಿಸುವುದು ಇದರ ಉದ್ದೇಶ. ಆದರೆ ಈ ಉದ್ದೇಶ ಈಗ ಕೊರೋನಾ ಭೀತಿಯಿಂದಾಗಿ ನೆಲಕಚ್ಚಿದೆ. ಸಾಮಾನ್ಯ ದಿನಗಳಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಪ್ರತಿದಿನ ಸರಾಸರಿ 3,000ಕ್ಕೂ ಅಧಿಕ ಮಂದಿ ಪ್ರಯಾಣಿಸುತ್ತಾರೆ. ವಾರಾಂತ್ಯಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚು. ಆದರೆ ಈಗ ಪ್ರಯಾಣಿಕರ ಸಂಖ್ಯೆ ಅರ್ಧಕ್ಕೆ ಕುಸಿದಿದೆ. ಬಸ್ಗಳಲ್ಲಿ ಆಸನಗಳು ತುಂಬುತ್ತಿಲ್ಲ. ಅದೇ ರೀತಿ ಮಂಗಳೂರು ಮೈಸೂರು ಮಾರ್ಗದಲ್ಲಿಯೂ ಆದಾಯ ಕಡಿಮೆಯಾಗಿದೆ. ಪ್ರಯಾಣಿಕರ ಸಂಖ್ಯೆ ಕಡಿಮೆ ಮಾಡುವುದರಿಂದ ಬಸ್ಸುಗಳ ಟ್ರಿಪ್ ಸಂಖ್ಯೆಯನ್ನು ನಿಗಮ ಕಡಿಮೆ ಮಾಡಿದೆ. ಮಂಗಳೂರು ಭಾಗದಲ್ಲಿ ಪ್ರಯಾಣಿಕರ ಸಂಖ್ಯೆ 40% ಕಡಿಮೆಯಾಗಿದೆ ಎನ್ನುತ್ತಾರೆ ವಿಭಾಗ ನಿಯಂತ್ರಣಾಧಿಕಾರಿ SN ಅರುಣ್. ಕೊರೋನಾ ಆತಂಕದಿಂದ ಮಂಗಳೂರು ಕೆಎಸ್ಆರ್ಟಿಸಿಗೆ 55.8 ಲಕ್ಷ ರೂಪಾಯಿ ನಷ್ಟವಾಗಿದೆ. 76 ಶೆಡ್ಯೂಲ್ಗಳು ರದ್ದಾಗಿವೆ. ಪ್ರತಿದಿನ 20 ಲಕ್ಷ ರೂಪಾಯಿಯಷ್ಟು ಆದಾಯ ನಷ್ಟವಾಗುತ್ತಿದೆ ಎನ್ನುತ್ತಾರೆ ಅಧಿಕಾರಿಗಳು.